ಹೈಡ್ರೋವೀಡ್ ಗಾಂಜಾವನ್ನು ಮಾರಾಟ ಮಾಡಲು ಯತ್ನಿಸುತ್ತಿದ್ದ ವೈದ್ಯೆ ಸಹಿತ ಇಬ್ಬರನ್ನು ಮಂಗಳೂರು ಸಿಸಿಬಿ ಪೊಲೀಸರು ದೇರಳಕಟ್ಟಿಯಲ್ಲಿ ಬಂಧಿಸಿದ್ದಾರೆ. ಕಾಸರಗೋಡಿನ ಮಂಗಲ್ಪಾಡಿಯ ಅಜ್ಮಲ್ ಟಿ ಮತ್ತು ತಮಿಳುನಾಡು ಮೂಲದ ಸದ್ಯ ಸುರತ್ಕಲ್ನಲ್ಲಿ ವಾಸವಾಗಿರುವ ಮಿನು ರಶ್ಮಿ ಬಂಧಿತರು. ಆರೋಪಿಗಳಿಂದ ಸುಮಾರು 30 ಲಕ್ಷ ರೂಪಾಯಿನಿಂದ 1 ಕೋಟಿ ರೂಪಾಯಿವರೆಗಿನ ಮೌಲ್ಯದ ಹೈಡ್ರೋವೀಡ್ ಗಾಂಜಾ, 1 ಸ್ಯಾಂಟ್ರೋ ಕಾರು, 2 ಮೊಬೈಲ್ ವಶಪಡಿಸಿಕೊಳ್ಳಲಾಗಿದೆ. ಕಾಸರಗೋಡು ಮೂಲದ ಡಾಕ್ಟರ್ ನದೀರ್ ಈ ದಂಧೆಯ ಪ್ರಮುಖ ಆರೋಪಿಯಾಗಿದ್ದಾನೆ. ವೈದ್ಯನಾಗಿರುವ ಈತ ವಿದೇಶದಲ್ಲಿದ್ದು ತಲೆಮರೆಸಿಕೊಂಡಿದ್ದಾನೆ ಎಂದು ಪೊಲೀಸ್ ಆಯುಕ್ತ ಶಶಿಕುಮಾರ್ ತಿಳಿಸಿದ್ದಾರೆ. ಈತನ ಸೂಚನೆಯ ಮೇರೆಗೆ ಕಾಂಜಾಗಡ್ನ ಹರಿಮಲ ಆಸ್ಪತ್ರೆಯಲ್ಲಿ ವೈದ್ಯೆಯಾಗಿರುವ ಮಿನು ರಶ್ಮಿ ಮತ್ತು ಅಜ್ಮಲ್ ಎಂಬುವರು ಮಂಗಳೂರು, ಉಳ್ಳಾಳ, ಕೊಣಾಜೆ, ಉಪ್ಪಳ ಪರಿಸರದ ಮಾದಕ ವ್ಯಸನಿಗಳಿಗೆ ಹೈಡ್ರೋವೀಡ್ ಗಾಂಜಾವನ್ನು ಪೂರೈಕೆ ಮಾಡುತ್ತಿದ್ದರು. ಜೂನ್ 29ರಂದು ಆರೋಪಿಗಳಾದ ಅಜ್ಮಲ್ ಮತ್ತು ಮಿನು ರಶ್ಮಿ ಕಾಜಂಗಾಡ್ನ ರೈಲಿನ ಮೂಲಕ ಮಂಗಳೂರಿಗೆ ಆಗಮಿಸಿದ್ದರು. ಬಳಿಕ ಕಾರಿನಲ್ಲಿ ದೇರಳಕಟ್ಟಿಗೆ ತೆರಳಿ ಮಾರಾಟಕ್ಕೆ ಸಜ್ಜಾಗಿದ್ರು. ಈ ಬಗ್ಗೆ ಖಚಿತ ಮಾಹಿತಿ ಪಡೆದ ಸಿಸಿಬಿ ಪೊಲೀಸರು ದಾಳಿ ನಡೆಸಿ 1.236 ಕೆಜಿ ತೂಕದ ಗಾಂಜಾ ವಶಪಡಿಸಿಕೊಂಡಿದ್ದಾರೆ. ಇಂಟರ್ನೆಟ್ಟಲ್ಲಿ ನಾವು ಇದ್ರದ್ದು ಪ್ರೈಸ್ ಚೆಕ್ ಮಾಡಿದಾಗ ಇದು ಕ್ವಾಲಿಟಿ ಮೇಲೆ 2,000ದಿಂದ 25,000ವರೆಗೂ 1 ಗ್ರಾಮ್ ಮಾರಾಟ ಮಾಡ್ತಾರೆ ಅನ್ನೋಂಥದ್ದು ನಮಗೆ ತಿಳಿದು ಬಂದಿದೆ. ಇದ್ರದ್ದು ಯಾವ ಕ್ವಾಲಿಟಿ ಅದನ್ನೆಲ್ಲ ವೆರಿಫೈ ಮಾಡುವಂಥದ್ದು ಮತ್ತು ಇದ್ರ ಅಪ್ರಾಕ್ಸಿಮೇಟ್ ಕಾಸ್ಟ್ ಎಷ್ಟಾಗುತ್ತೆ ಅನ್ನೋಂಥದ್ದು ಇನ್ನು ಪತ್ತೆ ಮಾಡಬೇಕಾಗಿದೆ. ಆದರೆ ಏನಿಲ್ಲ, ನಾವು ಕನಿಷ್ಠ ಬೆಲೆ ಅಂದ್ಕೊಂಡ್ರು ಸುಮಾರು 20-25 ಲಕ್ಷ ಹೊರತು ಗಾಂಜಾ ಹೈಡ್ರೋವೀಡ್ ಇದನ್ನು ಹೇಳ್ಬೋದು ನಾವು. ಸೊ ಇದರಲ್ಲಿ ನಮ್ಮ CCB ಅಧಿಕಾರಿಗಳು ಭಾಳ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ. ಮತ್ತು ಈ ಇಬ್ಬರು ಆರೋಪಿಗಳನ್ನ ನಾವು ನ್ಯಾಯಾಲಯದ ಮುಂದೆ ಹಾಜರುಪಡಿಸಿದ್ದೀವಿ. ಅದರಲ್ಲಿ ಒಬ್ಬನ್ನು ನಾವು ವಶಕ್ಕೆ ತೊಗೊಂಡು ಪೊಲೀಸ್ ಕಸ್ಟಡಿಯಲ್ಲಿ ಮತ್ತು ಯಾರಿಂದ ತಂದರು ಮತ್ತು ಇನ್ನು ಯಾರ್ಯಾರಿಗೆ ಹಂಚಲಿದ್ರು ಅನ್ನೋದು ತಿಳಿಬೇಕಾಗಿದೆ. ಇದರಲ್ಲಿ ನಶೆ ಏರಿಸುವಂಥ ವಸ್ತುಗಳ ಕಂಟೆಂಟ್ ಏನು THS ಅಂತಾರೆ, ಅದರದ್ದು ಕ್ವಾಂಟಿಟಿ ತುಂಬ ಜಾಸ್ತಿ ಇರುತ್ತೆ. ಅಂದರೆ ರೆಗ್ಯುಲರ್ ಗಾಂಜಾ ಅದಕ್ಕಿಂತ ಭಾಳಷ್ಟು 10 ಪಟ್ಟು ಹೆಚ್ಚು ಕ್ವಾಲಿಟಿ ಮತ್ತು ಕಾನ್ಸಂಟ್ರೇಷನ್ನು ಕಿಕ್ಕು ಇದರಲ್ಲಿರುತ್ತೆ ಅನ್ನೋಂಥದ್ದು ನಮಗೆ ಮಾಹಿತಿ ತಿಳಿದು ಬಂದಿದೆ. ಮಂಗಳೂರು ಕೇಂದ್ರಿತವಾಗಿ ಮತ್ತು ಕಾಸರಗೋಡು ಈ ಎರಡೂ ಸ್ಥಳಗಳಲ್ಲಿ ಕೆಲ ವಿದ್ಯಾರ್ಥಿಗಳಿಗೆ ಇದನ್ನು ಸಪ್ಲೈ ಮಾಡುವಂಥ ಉದ್ದೇಶ ಹೊಂದಿದ್ರು ಅನ್ನೋಂಥದ್ದು ನಮ್ಮ ಪ್ರಾಥಮಿಕ ತನಿಖೆಯಲ್ಲಿ ತಿಳಿದು ಬಂದಿದೆ. ಕಳೆದ 2-3 ತಿಂಗಳಲ್ಲಿ ನಾವು ಡ್ರಗ್ಸ್ ಮೇಲೆ 0 ಟಾಲರೆನ್ಸ್ ತೋರಿಸಿರುವಂಥದ್ದು ಮತ್ತು